ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಮೇಡಮ್, ಈಗ ಆಲೂ ಟಿಕ್ಕಿ, ಪೊಟ್ಯಾಟೊ ಟಿಕ್ಕಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮಿಕ್ಸ್ಡ್ ವೆಜಿಟೇಬಲ್ ಓಕೆ ಆ್ಯಂಡ್ ಬ್ರೆಡ್ ಕ್ರಮ್ಸ್. ಬ್ರೆಡ್ ಕ್ರಮ್ಸ್, ಓಕೆ, ವಿತ್ ಸ್ವಲ್ಪ ಚೇಂಜ್ ಇರಲಿ ಎಲ್ಲರೂ ಸೇಮ್ ಮಾಡ್ತಾರಲ್ಲ, ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವಂತ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಮೊದಲಿಗೆ ಪೊಟ್ಯಾಟೊ, ಇದು ತುರ್ದ ಪೊಟ್ಯಾಟೊ. ಓಕೆ, ಅದನ್ನು ಫುಲ್ಲು ತುರ್ದು ಸ್ವಲ್ಪ ಅಂದರೆ ಅದು ಕಲರ್ ಬ್ಲ್ಯಾಕ್ ಆಗ್ತದೆ, ಅದಕ್ಕೆ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು. ಓಕೆ, ನೀರಲ್ಲಿ ಹಾಕಿಟ್ಟು ನೋಡಿ ಈ ರೀತಿ ಇರುತ್ತೆ. ಅದನ್ನು ಫುಲ್ ಡ್ರೈ. ಹೌದು, ಹಾಗೆ ಪೊಟ್ಯಾಟೊ ತುರ್ದದ್ದು. ನಾನಿಲ್ಲಿ ಒಂದು ಪೊಟ್ಯಾಟೊ ತಗೊಂಡಿದ್ದೇನೆ. ಓಕೆ, ದೊಡ್ಡದು. ಕೆಲವೊಬ್ರು ಅಂದ್ರೆ ಪೊಟ್ಯಾಟೊ ಅಂದ್ರೆ ಬೇಯಿಸ್ಕೊಳ್ತಾರೆ. ಬೇಯಿಸ್ಕೊಳ್ತಾರೆ. ನೀವು ಡೈರೆಕ್ಟ್ ಆಗಿ ತಗೊಂಡು? ಡೈರೆಕ್ಟ್ ಆಗಿ ತಗೊಂಡು. ಅಂದರೆ ಇದು ಸಣ್ಣ ಸಣ್ಣ ತುರಿ ಅಲ್ಲ, ಇದಕ್ಕೆ ತುಂಬ ಬೇಯಲಿಕ್ಕೆ ಅಂದರೆ ನಾವು ಪೊಟ್ಯಾಟೊದು ಪೋಡಿ ಮಾಡ್ತೀವಿ. ಓಕೆ, ಬಜ್ಜಿ. ಅದು ಡೈರೆಕ್ಟಾಗಿ ಹಸಿಯನ್ನೇ ಬಿಡುದಲ್ವಾ ಎಣ್ಣೆಯಲ್ಲಿ. ಹಾಗೆ ಇದು ಶಾಲೋ ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು, ಹೇಗೆ. ಸರಿ, ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡ ಸಣ್ಣದಾಗಿ ಕಟ್ ಮಾಡಿಕೊಂಡ ಈರುಳ್ಳಿ, ಅದರ ಜೊತೆಗೆ ಶುಂಠಿ, ಸಣ್ಣ ಸಣ್ಣ ಪೀಸ್ ಮಾಡಿದ ಶುಂಠಿ. ಈರುಳ್ಳಿ ಮತ್ತು ಶುಂಠಿ. ಇದಕ್ಕೆ ನೀವು ಬೇರೆ ಕೂಡ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿದ್ದೇನೆ ನಾನು, ಯಾಕೆಂದರೆ ಇದು ಸ್ವಲ್ಪ ಹೆಲ್ದಿ ಆಗಿ. ಇದು ಸಬ್ಬಸಿಗೆ ಸೊಪ್ಪು, ಅಂದರೆ ಇದು ಸ್ವಲ್ಪ ಬಾಡಿಯಲ್ಲಿದ್ದ ಹೀಟ್ ಎಲ್ಲ ತೆಗಿತದೆ. ತುಂಬ ಸಮ್ಮರ್ ಕೂಡ, ಸಮ್ಮರ್ ಅಲ್ವಾ, ಹೀಟ್ ಆಗಿರುತ್ತೆ. ಅದಕ್ಕೆ ಸಬ್ಬಸಿಗೆ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೆ. ಒಳ್ಳೆ ಫ್ಲೇವರ್ ಸಹ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಜೊತೆಗೆ ಕೊತ್ತಂಬರಿ. ಇದು ನಮ್ಮ ಎಲ್ಲರದ್ದು ಫ್ರೆಂಡ್ ಹೇಳಿದ ಹಾಗೆ, ಅಡಿಗೆಯಲ್ಲಿ ಕೊತ್ತಂಬರಿ ಫ್ರೆಂಡ್ ಎಲ್ಲರಿಗೂ. ಇದಿಲ್ಲದ್ರೆ ಅಡಿಗೆ ಫಿನಿಶ್ ಇಲ್ಲ. ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೇನೆ. ಎಷ್ಟು ಬೇಕು ಅದು ನಮ್ಮದು ಇಷ್ಟೇ ಅಂತೇಳಿ ಇಲ್ಲ, ಎಷ್ಟು ಬೇಕು, ತುಂಬ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಕರಿಬೇವು ಸೊಪ್ಪು. ಓಕೆ, ಸಣ್ಣ ಚೂರು ಮಾಡಿ ಹಾಕಬೇಕು, ಯಾಕೆಂದರೆ ಇಡೀ ಸಿಕ್ಕಿದರೆ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಲ್ಲ, ಅದಕ್ಕೆ ಇದು ಗೊತ್ತೇ ಆಗೋದಿಲ್ಲ. ಅದಾಗಿ ಸಣ್ಣ ಚೂರು ಮಾಡಿ. ಇದು ಸ್ಪೆಷಾಲಿಟಿ ಏನಂದರೆ ನೀವು ಬ್ರೆಡ್ ಕ್ರಮ್ಸ್ ಅನ್ನು ಆ್ಯಡ್ ಮಾಡಿ. ಬ್ರೆಡ್ ಕ್ರಮ್ಸ್ ಒಂದು ಆ್ಯಡ್ ಮಾಡ್ತಿದ್ದೀನಿ. ಅಂದರೆ ನೀವೇ ಟ್ರೈ ಮಾಡ್ಕೊಂಡದನ್ನು? ನಾನೇ ಟ್ರೈ ಮಾಡ್ಕೊಂಡದ್ದು. ನಿಮ್ಮಲ್ಲಿ ಪ್ರಯೋಗ ಮಾಡ್ತಿದ್ದೆ, ತಿಳ್ಕೊಳ್ಬೇಡಿ, ಏನಾಗಲ್ಲ. ತಿಂದು ಬಂದು ಮತ್ತೆ ಇಲ್ಲಿ ನೋಡಿ ಮಾಡ್ತಾ ಇದ್ದೆ ಅಲ್ವಾ. ಕರಿಬೇವು ಸೊಪ್ಪು. ಓಕೆ, ನೆಕ್ಸ್ಟ್ ಚಿಲ್ಲಿ, ಇದು ಗ್ರೀನ್ ಚಿಲ್ಲಿ. ಅದು ಎಷ್ಟು ಬೇಕೋ ಅಷ್ಟೇ, ಅಂದರೆ ಬಾಯಿಗೆ ಮಧ್ಯೆ ಮಕ್ಕಳಿಗೆಲ್ಲಾದರೆ ಆಪ್ಷನ್ ಹಾಕದೇ ಇರ್ಬೋದು. ಹೌದು, ಇದು ಆಪ್ಷನ್. ಮಕ್ಕಳಿಗೆ ಸ್ಪೈಸಿ ಸ್ವಲ್ಪ ಬೇಕಾದವರಿಗೆ ಇದು ಗ್ರೀನ್ ಚಿಲ್ಲಿ ಹಾಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ, ಯಾಕೆಂದರೆ ಇಲ್ಲಿ ಸಹ ಬಾಯಿಗೆ ಖಾರ, ಬೇಸಿಗೆ ಅಲ್ವಾ, ಶೆಕೆ ಆಗ್ತದೆ ಅಂತ. ಇದು ಅಂದರೆ ಈವ್ನಿಂಗ್ ಟೈಮಲ್ಲಿ ಚಾ ಜೊತೆ. ಹೌದು. ಮತ್ತು ಇಲ್ಲಿ ಇದು ರೆಡ್ ಚಿಲ್ಲಿ ಪೌಡ್ರು. ಎಷ್ಟು ನಿಮಗೆ ಸ್ವಲ್ಪ ಹಾಕ್ತದೆ. ಇದು ಒಂದು ಫ್ಲೇವರಿಗೆ ಗ್ರೀನ್ ಚಿಲ್ಲಿ. ಇದು ಬೇಕೇ, ಒಂದು ನಮಗೆ ಟೇಸ್ಟ್ ಕೊಡಲಿಕ್ಕೆ ಒಂದು ಖಾರ ಬೇಕಲ್ವಾ, ಅದಕ್ಕೆ ಇಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಬೋದು. ಇದು ಅಕ್ಕಿ ಹಿಟ್ಟು, ಕ್ರಿಸ್ಪಿನೆಸ್ಸಿಗೆ ಅಕ್ಕಿ ಹಿಟ್ಟು. ಇಲ್ಲಿ ನಾನು ಒಂದು 4-5 ಸ್ಪೂನ್ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಇದು ಕಡಲೆ ಹಿಟ್ಟು, ಯಾಕೆಂದರೆ ಇದು ಥಿಕ್ನೆಸ್ಸಿಗೆ ಒಳ್ಳೆ ಬೈಂಡಿಂಗ್ ಬರಬೇಕಲ್ವಾ, ಅದಕ್ಕೆ. ಇಲ್ಲಿ ನಾನು ಎಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಅದಕ್ಕಿಂತ 1 ಸ್ಪೂನ್ ಜಾಸ್ತಿ ತಗೊಳ್ಳಿ. ಇಲ್ಲಿ ಅಕ್ಕಿ ಹಿಟ್ಟು ಇಲ್ಲಂದರೆ ಮೈದಾ ಹಿಟ್ಟು ಹಾಕೊಳ್ಬೋದು, ಇದಕ್ಕಿಂತ ನಾವು ಅಕ್ಕಿ ಹಿಟ್ಟೆ ಬೆಸ್ಟ್ ಅಲ್ವಾ. ಅದಕ್ಕೆ ನಾನು ಹೆಲ್ದಿ ಅಂತ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಚೂಸ್ ಮಾಡಿ. ಅಂದರೆ ಮಕ್ಕಳಿಗೆಲ್ಲ ಕೊಡೋದಾದ್ರೆ ಮೈದಾ ಸ್ವಲ್ಪ ಅವಾಯ್ಡ್ ಮಾಡಿ ನಾವು ಅಕ್ಕಿ ಹಿಟ್ಟನ್ನು ಬಳಸ್ಬೋದು. ನೋಡಿಕೊಂಡು ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಸಾಲ್ಟ್ ಹಾಕೋದು ರುಚಿಗೆ ಎಷ್ಟು ಬೇಕು ಅಷ್ಟು. ಇಲ್ಲಿ ಗರಂ ಮಸಾಲ ಇದು ಆಪ್ಷನ್, ಅಂದರೆ ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೋದು. ನಾನಿಲ್ಲಿ ಗರಂ ಮಸಾಲ ತಗೊಂಡಿದ್ದೇನೆ, ಇಲ್ಲಾಂದರೆ ಪೆಪ್ಪರ್ ಪೌಡರ್ ಹಾಕ್ಬೋದು. ಈಗ ನೀರು ಹಾಕದೆ ನಾವೊಮ್ಮೆ ಅದರದ್ದು ಎಷ್ಟು
ನಮಗೆ ಕ್ರಿಸ್ಪಿ ಬೇಕಲ್ವಾ, ನೀರು ಹಾಕದೆ ಒಮ್ಮೆ ಕಲಿಸ್ಕೊಂಡು ನೋಡೋಣ. ಸರಿ. ಸೊ ಅದು ಆಲೂಗಡ್ಡೆಯಲ್ಲಿ ನಿಮಗೆ ನೀರಿನ ಅಂಶ ನೀರಿನ ಅಂಶ ಇರುತ್ತಲ್ಲ, ಈರುಳ್ಳಿಯಲ್ಲಿ ಸ್ವಲ್ಪ ಇರುತ್ತೆ. ಓಕೆ. ಸೊ ಕೈಯಲ್ಲೇ ನಾವು ಇದು ಕೈಯಲ್ಲೇ ಮಿಕ್ಸ್ ಮಾಡಿ. ಹೌದು. ಸೊ ಮೇಡಮ್ ನೀವಾಗ ಹೇಳಿದ್ರಿ ಮದುವೆಗಿಂತ ಮುಂಚೆ ನೀವು ಟೀಚಿಂಗ್ ಮಾಡ್ತಿದ್ರಿ, ಈಗ ಏನು ಮಾಡ್ಕೊಂಡಿದ್ದೀರಾ? ಈಗ ನಾನು ಹೌಸ್ ವೈಫ್ ಆಗಿ ಮತ್ತೆ ಮಹಿಳಾ ಮಂಡಳಿ, ಸಂಘ ಸಂಸ್ಥೆಗಳು, ಭಜನೆ, ಮತ್ತೆ ನಂದು ಸ್ವಲ್ಪ ಹಾಬೀಸ್ ಅಂದರೆ ನಾನು ರೈಟಿಂಗ್, ಓಕೆ, ಸಣ್ಣ ಕಥೆಗಳು, ಬರಹಗಾರ್ತಿ, ಸಣ್ಣ ಕತೆ, ಕವನ. ಓಕೆ. ಮತ್ತೆ ಹೀಗೆ ಒಂದು ಕ್ಲಾಸಿಕಲ್ ಅಂದರೆ ಹೀಗೆ ಅಲ್ಲ, ಪ್ರೊಫೆಷನಲ್ ಸಿಂಗರ್ ಅಲ್ಲ, ನನ್ನ ಖುಷಿಗೋಸ್ಕರ ಸಣ್ಣ ಪುಟ್ಟ ಹಾಡನ್ನು. ಸೊ ಇವಾಗ ಏನಾದರೂ ಒಂದು ಲೈನ್ ಹಾಡ್ಬೋದಾ? ಅಂದರೆ ಅಷ್ಟೊಂದು ಪ್ರೊಫೆಷನಲ್ ಅಲ್ಲ, ಖುಷಿ ಆದಾಗ ಹಾಡ್ತೀವಿ. ಓಕೆ. ಈಗ ನಮ್ಮದು ಮಿಕ್ಸ್ ರೆಡಿಯಾಗಿದೆ, ಆಲೂ ಟಿಕ್ಕಿದು. ಇನ್ನೇನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು ಶುರು ಮಾಡ್ಕೊಳ್ಳಿ. ಕಾಯಿಸು. ಓಕೆ. ಗ್ಯಾಸ್ ಆನ್ ಮಾಡುವ? ಹಾಂ, ಗ್ಯಾಸ್ ಆನ್ ಮಾಡಿ. ಎಣ್ಣೆ ಹಾಕುವ. ಓಕೆ. ಎಣ್ಣೆ ಹಾಕ್ಲಾ? ಹಾಕಿ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸೋದು ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಈ ರೀತಿ ಎಲ್ಲ ಶಾಲೋ ಫ್ರೈ ಆಗಿರ್ಬೋದು, ಡೀಪ್ ಫ್ರೈ ಆಗಿ ಯಾವುದೇ ರೀತಿ ಅಡುಗೆ ಮಾಡುವಾಗ ಇದನ್ನು ಬಳಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಜಾಸ್ತಿಯಾಗಿ ನಾವು ಮನೆಯಲ್ಲಿ ಇದಕ್ಕೆ ಕರಿದಂಥ ತಿಂಡಿ ಎಲ್ಲ ಮಾಡ್ತೀವಿ. ಹಾಂ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಹಾಕು. ಮಕ್ಕಳೆಲ್ಲ ಸ್ಕೂಲಿಂದ ಬರುವಾಗ ಈ ರೀತಿ ಸಂಜೆ ಹೊತ್ತಿಗೆ ಮಾಡಿಕೊಟ್ರೆ ಒಳ್ಳೆ ಖುಷಿ ಆಗ್ತದೆ. ಮಳೆಗಾಲದಲ್ಲಿ ಒಳ್ಳೆ ತಿಂಡಿ. ಹೌದು. ಫಸ್ಟಿಗೆ ಹಾಕೋಣ. ಎಣ್ಣೆ ಕಾದಿದೆ. ಓಕೆ. ಇದು ಸ್ವಲ್ಪ ಕಟ್ಲೆಟ್ ಟೈಪ್ ಇರುತ್ತೆ. ನಾವು ಕಟ್ಲೆಟ್ ತಿಂತೇವೆ ನೋಡಿ, ನಿಮಗೂ ಗೊತ್ತಲ್ಲ ಕಟ್ಲೆಟ್. ಕಟ್ಲೆಟಿಗೆ ಹೆಚ್ಚಾಗಿ ರವಾ ಕೂಡ ರವಾ ಮಾಡಿ ಫ್ರೈ ಮತ್ತೆ ಅದರಲ್ಲಿ ನಾವು ಆಲ್ರೆಡಿ ಬೇಯಿಸಿ ಸ್ಟಫಿಂಗ್ ಮಾಡ್ತೇವೆ. ಇದು ನಾವು ಡೈರೆಕ್ಟ್ ಆಗಿ ಮಾಡ್ಕೊಳ್ಳುವಂಥದ್ದು. ಇದಂದ್ರೆ ಸ್ವಲ್ಪ ಹಸಿದು ತಿಂದರೆ, ಮೀಡಿಯಂ ಹಸಿ ಅಂದರೆ ಫುಲ್ ಹಸಿ ಅಲ್ಲ, ಹೆಲ್ತಿಗೆ ಸ್ವಲ್ಪ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ. ಮತ್ತೆ ಇದು ಶಾಲೋ ಫ್ರೈ ಕೂಡ ಅಷ್ಟೇ, ಎಣ್ಣೆ ಎಲ್ಲ ಅಷ್ಟು ತಗೊಳ್ಳೋದಿಲ್ಲ. ನೀವಂದ್ರೆ ಮನೆಯಲ್ಲೆಲ್ಲ ಈ ರೀತಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ? ತುಂಬ ತಿಂಡಿ ತಿನ್ನೋದಿತ್ತು ಮೊದಲು, ಮಕ್ಕಳು ಸಣ್ಣ ಇರುವಾಗದು. ಆದರೆ ಈಗದ ಅಂದರೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್, ಅಂದರೆ ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೇವೆ. ಅದರಿಂದಾಗಿ ಆಯಿಲ್ ಇಲ್ಲದಿದ್ದರೆ ತಿಂಡಿ ಸಹ ನಮಗೆ ಒಳ್ಳೆ ತಿಂಡಿ ಮಾಡಲಿಕ್ಕೆ ಆಗಲ್ಲಲ್ಲ, ಅದಕ್ಕೆ ಸ್ವಲ್ಪ ತಿಂಡಿ ಕಡಿಮೆ. ಸೊ ನಮ್ಮದು ಆಯಿಲ್ ಅಂದರೆ ನಡೆಲಾ ಪ್ರೀಮಿಯಮ್ ರಿಫೈನ್ಡ್ ಆಯಿಲ್. ಸೊ ಇದರಲ್ಲೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ನಾವಿನ್ನು ಅದನ್ನೇ ಯೂಸ್ ಮಾಡೋಣ ಅಲ್ವಾ? ಮಾಡಿ ನಮಗೆ ಬೇಕಾದ ರುಚಿ ತಿಂಡಿ ತಿನ್ನೋಣ ಇನ್ನು ಮುಂದೆ. ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಉತ್ತಮ. ಹೌದು, ಹೆಲ್ತ್ ಕೂಡ ಒಳ್ಳೇದಿರುತ್ತೆ. ಮಕ್ಕಳಂದರೆ ನಾವು ಅವರ ಏಜ್ ದಾಟಿ ಬಂದವರು, ನಾವು ಅವಾಗ ಸರಿಯಾಗಿ ತಿಂದ್ಕೊಂಡಿದ್ದೇವೆ. ಈಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತ ಮಕ್ಕಳಿಗೆ ಕೊಡದಿರ್ಲಿಕ್ಕೆ ಆಗ್ತದೆ. ಹೌದು, ಅವರಿಗೆ ಮಾಡಿ ಕೊಡ್ಲೇಬೇಕಲ್ಲ, ಅವರಿಗೆ ಆಸೆ ಆಗ್ತದೆ. ನಮಗೋಸ್ಕರ ಅವ್ರು ಬೇಡ ಅಂತಾರೆ. ನೀವು ತಿನ್ನೋದಿಲ್ಲಲ್ಲ, ನಮಗೂ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಮೇಡಮ್? ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬ ಇಂಜಿನಿಯರಿಂಗ್ ಮುಗಿಸಿ ಮೆರೈನ್ ಇಂಜಿನಿಯರಿಂಗ್ ಮಾಡಿ ಶಿಪ್ಪಲ್ಲಿದ್ದಾನೆ. ಹೌದು. ಇನ್ನೊಬ್ಬ BBA ಕೇಂದ್ರದಲ್ಲಿ ಮಾಡ್ತಿದ್ದಾನೆ. 2 ಗಂಡು ಮಕ್ಕಳು ನನಗೆ. ನನ್ನ ಹಸ್ಬೆಂಡ್ NMPT ರಿಟೈರ್ಡ್. ಈಗ ಸ್ವಲ್ಪ ಕೆಳಗಿನ ಭಾಗ ಬೆಂದಿದೆ, ಈಗ ತಿರುಗಿಸಿ ಹಾಕೋಣ. ಓಕೆ. ಕಲರ್ ಒಳ್ಳೆ ಬಂದಿದೆ ಅಲ್ವಾ? ಅಂದರೆ ರೈಸ್ ಹುಡಿ. ಹೌದು, ರೈಸ್ ಇದೆ ಅಲ್ಲ, ಅದು ಕ್ರಿಸ್ಪಿನೆಸ್ ಕೂಡ ಕೊಡುತ್ತೆ. ಹೌದು. ಸೊ ಈಗ 2 ಲೈನ್ ಹಾಡ್ಬೋದಾ ನೀವು? ಹಾಂ, ಈಗ ನಾನೊಂದು ಭಾವಗೀತೆ ಹಾಡ್ತಿದ್ದೇನೆ. ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಕಣ್ಣ ಮನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಹೂಹಾಸಿಗೆ ಚಂದ್ರ ಚಂದನ
ಬೆಳಕಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರ್ಣರಣದಿ ರಿಂಗಣ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣ ಕಣ್ಣನು ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡೋಣ. ಓಕೆ, ಇವತ್ತು ಎರಡು ರೆಸಿಪಿಗಳಲ್ಲಿ ಒಂದು ಸ್ವೀಟ್, ಇನ್ನೊಂದು ಸ್ಪೈಸಿ. ಹೇಗಾಗಿದೆ ಗೊತ್ತಿಲ್ಲ. ಒಂದು ಸಾಫ್ಟ್ ಆಗಿರುವಂಥದ್ದು, ಇನ್ನೊಂದು ಕ್ರಿಸ್ಪಿ ಆದ ತೆಗೆಯುವ. ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿ. ಸರ್ವ್ ಮಾಡ್ಕೊಳ್ಳಿ. ಸರ್ವ್ ಮಾಡೋಣ. ನಮ್ದೀಗ ಆಲೂ ಟಿಕ್ಕಿ ರೆಡಿ ಆಗಿದೆ. ಇದನ್ನು ಪುದೀನ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿ ಆಗಿದೆ. ಬಿಸಿ ಬಿಸಿ ಆಗಿರುವಾಗಲೇ ತಿನ್ಕೊಳ್ಬೇಕು. ಹೌದು, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿ ಬಿಸಿಯಾದ ಆಲೂ ಟಿಕ್ಕಿ ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ಕೊಂಡ್ರೆ ಇನ್ನಷ್ಟು ಟೇಸ್ಟಿ ಆಗಿರುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪೊಟ್ಯಾಟೊ ಟಿಕ್ಕಿ ತಯಾರಿಸುವ ವಿಧಾನ. ಮೊದಲಿಗೆ ಹಸಿ ತುರಿದ ಆಲೂಗಡ್ಡೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಶುಂಠಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸು, ಮೆಣಸಿನ ಪುಡಿ, 1-2 ಚಮಚದಷ್ಟು ಅಕ್ಕಿ ಹಿಟ್ಟು, 4ರಿಂದ 5 ಚಮಚ ಕಡಲೆ ಹಿಟ್ಟು, ರುಚಿಗೆ ಅನುಸಾರವಾಗಿ ಉಪ್ಪು, ಅರ್ಧ ಚಮಚದಷ್ಟು ಗರಂ ಮಸಾಲಾ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ವಡೆ ರೀತಿ ತಟ್ಟಿಕೊಂಡು ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪೊಟ್ಯಾಟೊ ಟಿಕ್ಕಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಓಕೆ, ರೆಡಿ ಆಗಿದೆ. ಕುಚ್ಚಲಕ್ಕಿ, ರವೆ ಉಂಡೆ ಮತ್ತೆ ಇನ್ನೊಂದು ಆಲೂ ಟಿಕ್ಕಿ, ಅದು ಕೂಡ ಬಿಸಿ ಬಿಸಿಯಾದ. ಓಕೆ, ಫಸ್ಟ್ ಸ್ವೀಟ್ ಇಂದಲೇ ಸ್ಟಾರ್ಟ್ ಮಾಡ್ಕೊಳ್ಳುವ. ನೀವು ಕೂಡ ಟೇಸ್ಟ್ ಮಾಡಿ ಮೇಡಮ್. ತಿನ್ನಿ, ಫಸ್ಟಿಗೆ ನೀವು ತಿಂದು ಹೇಗಿದೆ ಅಂತ ಹೇಳಿ. ಸೊ ನನ್ನನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಸ್ಪೆಷಲ್ ಆಗಿ ಮಾಡಿದ್ದು. ಟೇಸ್ಟ್ ಮಾಡಿ ಮೇಡಮ್ ನೀವು ಕೂಡ. ತುಂಬಾ ಚೆನ್ನಾಗಿ ಬಂದಿದೆ. ಅಂದರೆ ನೀವು ಮಿಕ್ಸ್ ಮಾಡಿದ ಎಲ್ಲ ಇದು ಕೂಡ ಕರೆಕ್ಟಾಗಿ ಬಂದಾಗಿ ಎಲ್ಲ ಫ್ಲೇವರ್ ಸಿಗ್ತಾ ಇದೆ. ಎಲ್ಲ ಫ್ಲೇವರ್ ಕೂಡ ಸಿಗ್ತಾ ಇದೆ. ನಿಮಗೆ ಹೇಗೆ ಅನಿಸ್ತು ನಾನು ಮಾಡಿದ್ದು? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯಿತು. ಇದು ಅಂದರೆ ತಿನ್ನುವಾಗಲೇ ಕರೆಕ್ಟ್ ಆಗಿದೆ. ಆ ರೀತಿ ಬರಬೇಕು, ತಿನ್ನುವಾಗಲೇ ಅದು ಫ್ಲೇವರ್ ಸಿಗಬೇಕು ನಮಗೆ. ಚೆನ್ನಾಗಾಗಿದೆ. ನೆಕ್ಸ್ಟ್ ಇನ್ನೊಂದು ಟಿಕ್ಕಿ, ಆಲೂ ಟಿಕ್ಕಿ ಟೇಸ್ಟ್ ಮಾಡ್ಕೊಳ್ಳಿ ಮೇಡಮ್. ನೀವು ಮಾಡಿ ಫಸ್ಟಿಗೆ. ಬಿಸಿ ಇದೆ, ಕ್ರಿಸ್ಪಿ ಕೂಡ ಇದೆ, ಒಳಗಡೆ ಸ್ವಲ್ಪ ಸಾಫ್ಟ್ನೆಸ್ ಕೂಡ ಇದೆ, ಹೊರಗಡೆ ಕ್ರಿಸ್ಪಿನೆಸ್. ಅದಕ್ಕೆ ಇನ್ನೊಂದು ಸೊಪ್ಪು ಹಾಕಿದ್ದೀರಿ, ಸಬ್ಬಸಿಗೆ, ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ್ಯಕ್ಚುಲಿ ಆಲೂ ಜೊತೆ ಇದನ್ನು ಕೂಡ ನಾವು ಮಿಕ್ಸ್ ಮಾಡಿದರೆ ಒಳ್ಳೆ ಫ್ಲೇವರ್. ಇದು ಪಲ್ಯ ಬೇಳೆ ಎಲ್ಲ ಹಾಕಿ ಪಲ್ಯ ಮಾಡಿ ತಿನ್ಬೋದು. ಇದನ್ನು ನಾವು ಈ ರೀತಿ ಮಕ್ಕಳು ತಿನ್ನಲ್ಲ ನೋಡಿ. ಹೌದು, ಅದಕ್ಕೋಸ್ಕರ ಈ ರೀತಿ ಆಲೂ ಟಿಕ್ಕಿ ಮಾಡಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೌದು, ನಾವು ಅದು ಕೂಡ ಪುದೀನ ಚಟ್ನಿ, ಟೊಮೆಟೊ ಸಾಸ್ ಜೊತೆ ಇದ್ರೆ ಸೂಪರ್ಬ್ ಆಗಿರುತ್ತೆ. ಚಾಗೆ ಅಂತೂ ಪರ್ಫೆಕ್ಟ್. ಥ್ಯಾಂಕ್ ಯು. ಓಕೆ, ನಿಮ್ಗೆ ಹೇಗೆ ಅನಿಸ್ತು? ಫಸ್ಟ್ ಟೈಮ್ ಬಂದಿದ್ದೀರಿ ನಮ್ಮ ಕಿಚನ್ಗೆ. ಎಕ್ಸೈಟ್ಮೆಂಟ್ ಇತ್ತು ಬರೋ ಮೊದಲು, ಆದರೆ ನಮ್ಮವರೇ ಅಂತ ಎಣಿಸಿದೆ ಎಲ್ಲರೂ ನಿಮ್ಮನ್ನು ನೋಡಿ. ಖುಷಿ ಆಯಿತು. ಯಾಕೆಂದರೆ ಜನರೊಟ್ಟಿಗೆ ಬೆರೆತು ನನಗೆ ಸ್ವಲ್ಪ ಅಭ್ಯಾಸ ಇದ್ದದ್ರಿಂದ ಇದೇನು ಹೊಸತ್ತು ಅಂತ ಹೆದರ್ಕೊಂಡು ಅಂತ ನರ್ವಸ್ನೆಸ್ ಇತ್ತು ಮೊದಲು. ಇಲ್ಲ ಅಂತ ಯಾಕೆ ಹೇಳಬೇಕಲ್ವಾ? ಎಷ್ಟೇ ಎಕ್ಸ್ಪೀರಿಯನ್ಸ್ ಜನರೊಟ್ಟಿಗೆ ಬೆರ್ತವರು ಏನೇ ಆಗಲಿ, ನಾವು ಫಸ್ಟ್ ಈಗ ಕುಕ್ಕಿಂಗಿಗೆ ಒಂದು ಕ್ಯಾಮ್ರಾ ಫೇಸ್ ಮಾಡುವಾಗ ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಆದರೆ ಹಾಗೆ ಆಗಲಿಲ್ಲ ನನಗೆ ಇವತ್ತು. ಖುಷಿ ಆಯಿತು. ಓಕೆ, ನೀವು ಮಾಡಿದ 2 ರೆಸಿಪೀಸ್ ಕೂಡ ತುಂಬಾ ಚೆನ್ನಾಗಿತ್ತು. ಏನು ಅಂದರೆ ಇದು ಅಂತೂ ತುಂಬ ಒಳ್ಳೆ ಬಂದಿದೆ, ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ.
ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಮನೆಯಲ್ಲಿ ನೀವು ಅಡುಗೆ ಮಾಡ್ತೇನೆ ಅಂತ ಹೇಳ್ತೀರಿ, ಸೊ ನಾನಾ ಮಸಾಲದ ಪೌಡರ್ಸ್ ಇದೆ, ಅದನ್ನು ಯೂಸ್ ಮಾಡಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರು, ಇವತ್ತಿನ 2 ರೆಸಿಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಸೂಪರ್ಬ್ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ಡಿಶ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.